ಮಂಜೇಶ್ವರದ ಕೋಯಿಪ್ಪಾಡಿ, ಉಪ್ಪಳ ಹನುಮಾನ್ ನಗರ, ಮುಸೋಡಿ ಕಡಪ್ಪರದಲ್ಲಿ ತೀವ್ರ ಕಡಲ್ಕೊರೆತ ಪ್ರದೇಶವನ್ನು ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪ್ಪಳ ಹನುಮಾನ್ ನಗರ, ಮುಸೋಡಿ ಹಾಗೂ ಮಣಿಮುಂಡದಲ್ಲಿ ಕಡಲ್ಕೊರೆತ ಆರಂಭಗೊಂಡಿದ್ದು ಹನುಮಾನ್ ನಗರದ 2 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಹಲವು ಮನೆಗಳು ಅಪಾಯದಂಚಿನಲ್ಲಿದೆ. ಈ ಪರಿಸರದ ರಶೀದ್ ಮತ್ತು ಇಬ್ರಾಹಿಂ ಅವರ ಮನೆ ಕಳೆದ ವರ್ಷವೂ ಸಮುದ್ರ ಪಾಲಾಗಿತ್ತು. ಕಳೆದ ವರ್ಷ ಮುಸೋಡಿಯಲ್ಲಿಯೂ ಹಲವು ಮನೆಗಳು ಸಮುದ್ರ ಪಾಲಾಗಿತ್ತು. ಹನುಮಾನ್ ನಗರದ ಕಳೆದ ವರ್ಷ ಹಲವು ಮಂದಿಯ ಆವರಣ ಗೋಡೆ ಸಮುದ್ರ ಪಾಲಾಗಿತ್ತು. ಇದೀಗ ಹಿತ್ತಲಿಗೆ ನೀರು ನುಗ್ಗಿದೆ. ಸುಮಾರು 50 ಮೀಟರ್ನಷ್ಟು ಸಮುದ್ರ ಮುಂದಕ್ಕೆ ಬಂದಿದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳ ಅಹವಾಲು ಆಲಿಸಿ ಕೂಡಲೇ ಅಧಿಕಾರಿ ಹಾಗೂ ಮೀನುಗಾರಿಕಾ ಬಂದರು ಖಾತೆ ಸಚಿವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ತುರ್ತು ಅಗತ್ಯ ಪರಿಹಾರ ಕಂಡುಕೊಳ್ಳಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಯುಡಿಎಫ್ ನಾಯಕರಾದ ಕುಂಬಳೆ ಲಕ್ಷ್ಮಣಪ್ರಭು, ಜಕೀರ್ ಅಹಮದ್, ಯುವ ಕಾಂಗ್ರೆಸ್ ನಾಯಕರಾದ ಹರ್ಷದ್ ವರ್ಕಾಡಿ ಮತ್ತಿತರರು ಉಪಸ್ಥಿತರಿದ್ದರು. കണ്ടില്ലേ